ಪುತ್ತೂರಿನ ಹೊರವಲಯದ ಜಿಡ್ಡೇಕಲ್ಲು ಎಂಬಲ್ಲಿ ಬೆದ್ರಲ ಹೊಳೆಗೆ ಜಾರಿ ಬಿದ್ದು ವ್ಯಕ್ತಿಯೊಬ್ಬರು ಕಣ್ಮರೆಯಾಗಿದ್ದಾರೆ. ರಾಗಿದ ಕುಮೇರು ಅಂದ್ರಟ್ಟ ನಿವಾಸಿ ಜನಾರ್ದನ ಎಂಬುವರು ಕಣ್ಮರೆಯಾದ ದುರ್ದೈವಿ. ಕೂಲಿ ಕೆಲಸ ಮಾಡಿ ಸಾಗಿಸುತ್ತಿದ್ದ ಜನಾರ್ದನರವರು ತಮ್ಮ ಕೆಲಸದಿಂದ ಹಿಂತಿರುಗುವಾಗ ಈ ದುರ್ಘಟನೆ ಸಂಭವಿಸಿದೆ. ಚಿಕ್ಕಮೂಡ್ನೂರು ಗ್ರಾಮದ ಅಂದ್ರಟ್ಟ ಎಂಬಲ್ಲಿ ಕಿಂಡಿ ಅಣೆಕಟ್ಟಿನ ಮೇಲಿನ ಕಾಲು ದಾರಿಯಲ್ಲಿ ಸಾಗುತ್ತಿದ್ದ ಕಾಲು ಜಾರಿ ಅವರು ನೀರಿಗೆ ಬಿದ್ದಿದ್ದಾರೆ ಎನ್ನಲಾಗಿದೆ. ಇಂದು ಧಾರಾಕಾರ ಮಳೆ ಸುರಿದ ಪರಿಣಾಮ ಬೇತ್ರಳ ಹೊಳೆ ತುಂಬಿ ಹರಿಯುತ್ತಿತ್ತು. ಆ ಭಾಗದ 300 ಮನೆಗೂ ಇದೊಂದೇ ಕಾಲು ದಾರಿಯಾಗಿರುವುದು ವಿಪರ್ಯಾಸ. ಹಾಗಾಗಿ ಗ್ರಾಮಸ್ಥರು ಅಪಾಯದ ಅರಿವಿದ್ದರೂ ಇದೇ ರಸ್ತೆಯನ್ನು ಆಶ್ರಯಿಸಿರುವುದು ಅನಿವಾರ್ಯವಾಗಿದೆ. ಸುಮಾರು ವರ್ಷಗಳಿಂದ ಗ್ರಾಮಸ್ಥರು ಮನವಿ ಮಾಡಿದರೂ ಸುರಕ್ಷಿತ ರಸ್ತೆ ನಿರ್ಮಾಣ ಮಾಡಿಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಜನಪ್ರತಿನಿಧಿಗಳು ಅಧಿಕಾರಿಗಳು ಸುಗಮ ದಾರಿ ಮಾಡಿಕೊಳ್ಳುವಲ್ಲಿ ತೋರಿದ ನಿರ್ಲಕ್ಷ್ಯ ಒಂದು ಜೀವವನ್ನ ಜೀವನ್ಮರಣ ಸ್ಥಿತಿಗೆ ತಳ್ಳಿದೆ. ಪುತ್ತೂರು ನಗರ ಠಾಣೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ದುರ್ಘಟನೆಯ ಸ್ಥಳಕ್ಕೆ ಪುತ್ತೂರು ಸಹಾಯಕ ಆಯುಕ್ತ ಕೃಷ್ಣಮೂರ್ತಿ, ಪುತ್ತೂರು ನಗರ ಠಾಣೆ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ ಭೇಟಿ ನೀಡಿದ್ದಾರೆ.